ವೀಕ್ಷಕರೇ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಇತ್ತೀಚಿನ ದಿನಗಳ ಒಂದು ಆಧುನಿಕ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗೋದನ್ನು ನೋಡ್ಬೋದು. ಸೊ ಅಂತಹ ಸಮಸ್ಯೆಗಳಲ್ಲಿ ಸ್ಪಾಂಡಿಲೋಸಿಸ್ ಅನ್ನುವಂಥ ಒಂದು ಸಮಸ್ಯೆ ಕೂಡ ಒಂದು. ಸೊ ಹಾಗಾದರೆ ಈ ಒಂದು ಸಮಸ್ಯೆ ಬರೋದಕ್ಕೆ ಕಾರಣ ಏನು, ಇದರ ಸಿಂಪ್ಟಮ್ಸ್ ಏನು, ಇದಕ್ಕೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಲಭ್ಯವಾಗುತ್ತೆ, ಸೊ ಇದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹೋಮಿಯೋಪತಿ ಅಂದರೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಹೋಮಿಯೋಪತಿ ಫಾರ್ಮಸಿ ವಿಭಾಗದ ಒಂದು HOD ಆದಂತಹ ಜೋಸೆಫ್ ಥಾಮಸ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಈ ಒಂದು ಆರೋಗ್ಯ ವಿಚಾರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್ ಸರ್, ನಾನಾಗಲೇ ಹೇಳಿದೆ ಆಧುನಿಕ ಜೀವನ ಶೈಲಿಗೆ ಅನುಗುಣವಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ ಅಂತ. ಸೊ ಅಂತಹ ಒಂದು ಸಮಸ್ಯೆಗಳಲ್ಲಿ ಸ್ಪಾಂಡಿಲೋಸಿಸ್ ಅನ್ನುವಂಥ ಒಂದು ಸಮಸ್ಯೆ ಕೂಡ ಒಂದು. ಏನಿದು ಸ್ಪಾಂಡಿಲೋಸಿಸ್ ಅನ್ನುವಂಥ ಡಾಕ್ಟರ್? ಮೊದಲನೇದಾಗಿ ಕುತ್ತಿಗೆ ನೋವು ಮತ್ತು ಲೋವರ್ ಬ್ಯಾಕ್ ಪೇನ್. ಇದು ಬಂದ್ಬಿಟ್ಟು ಮೊದಲೆಲ್ಲ ಮೆಡಿಕಲ್ ಸೈನ್ಸ್ನಲ್ಲಿ ಸ್ಪಾಂಡಿಲೋಸಿಸ್ ಬರಬೇಕಾದ್ರೆ ಆಫ್ಟರ್ 40-50 ಏಜ್ ಅಡ್ವಾನ್ಸ್ಡ್ ಡಿಸೀಸ್ ಅಂತ ಹೇಳ್ತಾ ಇದ್ರು. ಆದರೆ ಈಗೇನಾಗಿದೆ ಅಂತಂದರೆ 18-20 ವಯಸ್ಸಾದ್ರೊಳಗೆ ಪ್ರಾರಂಭ ಆಗ್ತಾ ಇದೆ. ಓಕೆ, ಅದು ಒಂದು ಬಂದ್ಬಿಟ್ಟು ಅವರು ಕೂತ್ಕೊಳ್ಳುವ ರೀತಿ, ಬಿಕಾಸ್ ಮೊಬೈಲ್ ಮುಂದೆ ಕೂತ್ಕೊಳ್ತಾರೆ. ಸೊ ವೆನ್ ದೇ ಗೆಟ್ ಇನ್ವಾಲ್ವ್ಡ್ ಇನ್ ಟು ದ ಮೊಬೈಲ್, ಟೆಕ್ಸಿಂಗ್ ದ ಮೆಸೇಜು, ಚಾಟ್ ಮಾಡ್ತಾ ಇರುವಾಗ, ತುಂಬ ಹೊತ್ತು ಮಾತಾಡ್ತಾನೆ ಇರುವಾಗ, ದೇ ಜಸ್ಟ್ ಸಿಟ್ ಇನ್ ಟು ಅ ಪೊಸಿಷನ್ ದೇ ದೆಮ್ಸೆಲ್ಫ್ ಡಸಂಟ್ ನೋ ವಾಟ್ ಇಸ್ ದ ಯಾವ ಪೊಸಿಷನ್ನಲ್ಲಿ ಕೂತ್ಕೊಂಡಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅದೇ ಪೊಸಿಷನ್ನಲ್ಲಿ ಆ್ಯಂಡ್ ಟೆಕ್ಸಿಂಗ್ ಮತ್ತು ಚಾಟ್ ಮಾಡೋದು 10 ನಿಮಿಷ ಆದರೆ ಪರವಾಗಿಲ್ಲ. ಈಗೇನಾಗುತ್ತೆ ಅಂತಂದರೆ 30 ನಿಮಿಷ, ಕೆಲವೊಂದು ಟೈಮಲ್ಲಿ 1 ಅವರ್ವರೆಗೂ ಅವ್ರು ಮಾತಾಡ್ತಾ ಇರ್ತಾರೆ. ದೇ ವಿಲ್ ಬಿ ನಾಟ್ ನೋಯಿಂಗ್ ಯಾವ ಥರ ಪೊಸಿಷನಲ್ಲಿ ಕೂತ್ಕೊಂಡು ಮಾತಾಡಿದೆ ಅಂತೇಳಿ ಅಂಥ ಒಂದು ಪರಿಸ್ಥಿತಿ ಒಂದು. ಇನ್ನೊಂದು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಪಿಕ್ಚರ್ ನೋಡೋದು ಅಥವಾ ಗೇಮಿಂಗ್, ಇದು ಮಾಡುವಾಗಲೂ ಅವರಿಗೆ ಆ ಗೇಮ್ನಲ್ಲಿ ಇನ್ವಾಲ್ವ್ ಆಗಿದ್ದ ಕೂಡಲೇ ದೇ ಫರ್ಗೆಟ್ ದ ಪೋಸ್ಚರ್ ಇನ್ ವಿಚ್ ಅವ್ರು ಕೂತ್ಕೊಂಡು ನೋಡಬೇಕಾಗಿತ್ತು. ಸೊ ದೇ ಗೆಟ್ ಇನ್ವಾಲ್ವ್ಡ್ ಇನ್ ಟು ದ ಲ್ಯಾಪ್ಟಾಪ್ ಆರ್ ಸಮ್ಟೈಮ್ ದೇ ಮೇ ಬಿ ಆಲ್ಮೋಸ್ಟ್ ನಿಯರರ್ ಟು ದ ಲ್ಯಾಪ್ಟಾಪ್. ಸೊ ಆ ಥರ ಪೊಸಿಷನ್ನಲ್ಲಿ ವೇರಿಯೇಷನ್ಸ್ ಬರುತ್ತೆ. ಮತ್ತು ನೆಕ್ಸ್ಟ್ ವೆರೈಟಿ ಬರೋದು ಏನಂತಂದರೆ, ಈಗ ಕೆಲಸ ಮಾಡೋ ಕ್ಯಾಟಗರಿಯಲ್ಲಿ ಎಜುಕೇಟೆಡ್ ಆ್ಯಂಡ್ ನಾನ್ ಎಜುಕೇಟೆಡ್. ಓಕೆ, ಸೊ ದೋಸ್ ಹೂ ಆರ್ ನಾಟ್ ಎಜುಕೇಟೆಡ್ ದೇ ಗೋ ಇನ್ ಫಾರ್ ದ ಲೇಬರ್ ವರ್ಕ್, ಎಸ್ಪೆಷಲಿ ದಿ ಬೀಡಿ ರೋಲಿಂಗ್. ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ 50-60% ಆಫ್ ದ laborers do the BD rolling. So BD rolling per day 500,000-1,500 depends on ಅವ್ರಿಗೆ ಎಷ್ಟು ಜಾಸ್ತಿ ಮಾಡಲಿಕ್ಕಾಗುತ್ತೆ ಅಷ್ಟು ಮಾಡಿದರೆ ಅಷ್ಟು ಹಣ ಅವರಿಗೆ. ಸೊ ಅದರಿಂದ ಅವ್ರೇನಾಗುತ್ತೆ, ಒಂದೇ ಪೊಸಿಷನಲ್ಲಿ ಕೂತ್ಕೊಂಡು ಬೆಳಗಿಂದ ಸಾಯಂಕಾಲವರೆಗೂ. ಸೊ ಅಲ್ಲಿ ಬಾಡಿ ಮೂವ್ಮೆಂಟ್ ಇಸ್ ರಿಸ್ಟ್ರಿಕ್ಟೆಡ್. ಸೊ ಇದೇ ಅವರು ಎವ್ರಿ 20 ಮಿನಿಟ್ಸ್ ಯಾವುದೇ ಇದು ಮಾಡ್ತಾ ಇದ್ದಿದ್ದು 20 ಮಿನಿಟ್ಸಿಗೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಎದ್ದು ಆಚೆ ಈಚೆ ನಡೆದು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ ಎಕ್ಸಸೈಸ್ ಎಲ್ಲ ಮಾಡಿ ಮತ್ತೆ ಬಂದು ಕೂತ್ಕೊಂಡ್ರೆ ಅವ್ರಿಗೆ ಕಾಯಿಲೆ ಬರಲಿಕ್ಕೆ ಚಾನ್ಸಸ್ ತುಂಬ ಕಡಿಮೆ. ಇದು ಏನಾಗುತ್ತೆ ಅಂತಂದರೆ IT ಕಂಪ್ನಿನಲ್ಲಿ ಇದ್ರೂ ಅವರಿಗೆ ಬೆಳಗಿಂದ ಸಾಯಂಕಾಲವರೆಗೆ ಅವ್ರಿಗೆ ಕೊಟ್ಟಿದ್ದ ಕೆಲಸ ಮುಗಿಸ್ಬೇಕು. ಆದರೆ ಈಗ ಏನಾಗಿದೆ ಅಂತ ಕೆಲವರು ಹೇಳ್ತಾರೆ, ನಮಗೆ ಲಾಕ್ಡೌನ್ ಬೇಡ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಕೂಡ ಬೇಡ. ಕಾರಣ ಏನಂತಂದರೆ ವರ್ಕ್ ಫ್ರಮ್ ಹೋಮ್ ಈಗ ಬೆಳಗ್ಗೆ 5:30ಗೆ ಅವರು ಲಾಗಿನ್ ಮಾಡಿದರೆ ರೈಟ್ ಅಪ್ ಟು ನೈಟ್ 11-11:30ವರೆಗೂ ದೇ ಆರ್ ಇನ್ ದ ಸಿಸ್ಟಮ್. ಅದೇ ಅವ್ರು ಮೊದಲು ಕೆಲಸ ಮಾಡ್ತಿರುವಾಗ ಅವ್ರಿಗೆ ಶಿಫ್ಟ್ ಸಿಸ್ಟಮ್ ಇತ್ತು, 8 hours ಆಫ್ ವರ್ಕ್ ಇತ್ತು, ದಟ್ ವಾಸ್ ಎಂಡ್. ಸೊ ಬಟ್ ನೌ ದೇ ಆರ್ ಸೇಯಿಂಗ್ ಇಟ್ ಡಬಲ್ ದ ಡ್ಯೂಟಿ ದೇ ಹ್ಯಾವ್ ಆ್ಯಂಡ್ ದಟ್ ಈಸ್ ಗಿವಿಂಗ್ ದೆಮ್ ಲಾಟ್ ಆಫ್ ಸ್ಟ್ರೆಸ್. ಓಕೆ, ಮತ್ತು ಇನ್ನೊಂದು ಕ್ಯಾಟಗರಿಯಲ್ಲಿ ವೇರ್ ಟೀಚರ್ಸು, where they have to, it can be a primary school, it can be from the college side also, where the records has to be corrected. Their answer script has to be corrected. ಸೊ ಆನ್ಸರ್ ಸ್ಕ್ರಿಪ್ಟ್ ಕರೆಕ್ಟ್ ಮಾಡೋದಕ್ಕೆ ಒಂದೇ ಲೆಕ್ಕದಲ್ಲಿ ಕೂತ್ಕೊಂಡು ಮುಗಿಸ್ಬಿಡುವ ಅಂತ ಹೇಳಿ ಮಾಡ್ತಾ ಇರುವಾಗಲೂ ಅವಾಗಲೂ ಸ್ಟ್ರೈನ್ ಕುತ್ತಿಗೆಗೆ ಜಾಸ್ತಿ. ಸೊ ಅಲ್ಲಿ ಕೂಡ ಅವರೊಂದು 20 ನಿಮಿಷ ಬಿಟ್ಟು ಜಸ್ಟ್ ಒಂದು ಎದ್ದು ಸ್ವಲ್ಪ ಆಚೆ ಈಚೆ ನಡೆದು ಮತ್ತೆ ಬಂದು ಕೂತ್ಕೊಂಡು ಮತ್ತೆ ಮಾಡಿದ್ರೆ, ಅಥವಾ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಎಲ್ಲ ಮಾಡಿದರೆ ದೇ ಕ್ಯಾನ್ ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್. ಅಂದರೆ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡು ಕಂಟಿನ್ಯೂಸ್ ಆಗಿದ್ದರೆ ದೇ ಆರ್ ಗೋಯಿಂಗ್ ಟು ಗೆಟ್ ದೀಸ್ ಪ್ರಾಬ್ಲಮ್. ಸೊ
ಈಗ ಹೋಮಿಯೋಪತಿಯಲ್ಲಿ ಬರಬೇಕಾದ್ರೆ ನಾವೇನು ಇದಕ್ಕೆ ಡಯಾಗ್ನೋಸ್ ಮಾಡಲಿಕ್ಕೆ ಕಲಿಸ್ಲಿಕ್ಕೆ ಬೇಕಾಗಿಲ್ಲ. ಓಕೆ. ಕಾರಣ ಅಂದರೆ ಅವರು ಬರುವುದೇ ದೇ ಕಮ್ ವಿತ್ ದ MRI ರಿಪೋರ್ಟ್, ಎಕ್ಸ್ರೇ ರಿಪೋರ್ಟ್. ಸೊ ದ ಡಯಾಗ್ನೋಸಿಸ್ ಇಸ್ ದೇರ್. ಸೊ ವಿ ನೋ ಓಕೆ ವಾಟ್ ಈಸ್ ದ ಥಿಂಗ್, ವೇರ್ ಎಕ್ಸಾಕ್ಟ್ಲಿ ದ ಲೊಕೇಶನ್, ಏನೇನಾಗಿದೆ ಅಂತೆ. ಮತ್ತು ಅದರಲ್ಲಿ ಕೆಲವೊಂದು ಟೈಮ್ನಲ್ಲಿ ನಾವು ಅವ್ರದ್ದು ಕಾರಣ ಎದರಿನಿಂದ ಬಂತು, ವೆದರ್ ದೆರ್ ಇಸ್ ಅ ಫ್ಯಾಮಿಲಿ ಹಿಸ್ಟ್ರಿ ಉಂಟಾ ಅಂತ ನೋಡಬೇಕಾಗುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅದಕ್ಕೆ ಔಷಧ ಬೇರೆ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಮಯಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಂತೇಳಿ. ಸೊ ಇನ್ ಹೋಮಿಯೋಪತಿ ವಿ ಹ್ಯಾವ್ 3 ಮಯಾಸಮ್ಸ್. ಸೋರಾ ವಿಚ್ ಇಸ್ ಆಕ್ಟಿವ್ ಸ್ಟೇಟ್. ಸೈಕೋಟಿಕ್ ಅಂತ ಹೇಳುವಾಗ ಇಟ್ ಈಸ್ ಅ ಸ್ಟೇಟ್ ವೇರ್ ಫ್ರಮ್ ಅ ಆಕ್ಟಿವ್ ಸ್ಟೇಟ್ನಿಂದ ಸ್ಲಗ್ಗಿಶ್ ಆಗಿ ಎಲ್ಲ ಕೆಲಸ ಮೊದಲು ಚೆನ್ನಾಗಿ ಮಾಡ್ತಿದ್ದವರು ಈ ಸ್ಟೇಜ್ನಲ್ಲಿ ಅವರು ಎಲ್ಲ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ನಾಳೆ ಮಾಡುವ, ನಾಡದ್ದು ಮಾಡುವ, ಆ ಥರ ಮಾಡಿ ದೇ ಬಿಕಮ್ ವೆರಿ ಸ್ಲಗ್ಗಿಶ್ ಆ್ಯಂಡ್ ಮೋರ್ ದ ಪರ್ಸನ್ ಬಿಕಮ್ ಸ್ಲಗ್ಗಿಶ್, ದೇ ಪುಟ್ ಆನ್ ವೆಯ್ಟ್, ತೋರಾಗೋದು. ಸೊ ಅಲ್ಲಿಂದ ಏನಾಗುತ್ತೆ, ಜಾಯಿಂಟ್ಸಿಗೆ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಆರ್ ಎಫೆಕ್ಟ್. ಈಗ ಯಾವುದೇ ಜಾಯಿಂಟ್ಸ್ ಎಫೆಕ್ಟ್ ಬರುವಾಗ ಇಫ್ ಯು ಆರ್ ವೆರಿ ಆ್ಯಕ್ಟಿವ್, the joints complaints zone is very less. More the exercise, stretching, walking, all that you do it, you will be having less and you will be healthier. ಅದೇ ನಾವು ಈಗ ಪೋಸ್ಟ್ಪೋನ್ ಮಾಡಿ ಈಗ ಇವತ್ತು ಬೇಡ ನಾಳೆ ಬೇಡ ಅಂಥೇಳಿ ಆ ಥರ ಮಾಡುವ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಗ್ರ್ಯಾಜುವಲಿ ವಿ ಬಿಕಮ್ ಲೆಥಾರ್ಜಿಕ್, ಏನು ಹೇಳೋದು, ಸೋಂಬೇರಿತನ ಅಂತ ಹೇಳ್ತೀವಿ. ಓಕೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ವಾಕಿಂಗ್ ಇಲ್ಲ ನಾಳೆ ಹೋಗುವ, ಇಲ್ಲ ಒಂದು ಒಳ್ಳೆ ದಿವಸ ನೋಡಿ ಮಾಡುವ, ಆ ಥರ ಇದು ಮಾಡಿ ಪೋಸ್ಟ್ಪೋನ್ ಮಾಡೋದು. ಅಥವಾ ಹೋಗ್ಲಿಕ್ಕೆ ರೆಡಿ ಇದ್ದರೆ ನಾನು ಶೂಸು ಪರ್ಚೇಸ್ ಮಾಡಲಿಲ್ಲ, ನಾಳೆ ಮಾಡ್ತೇನೆ. ಸೊ ಯಾವುದಾದ್ರು ಒಂದು ಕಾರಣ ಅವರಿಗೆ ಬೇಕು ಅದೊಂದು. ಅದೇ ದ ಪರ್ಸನ್ ಹೂ ಈಸ್ ಇನ್ ದ ಸೋರಿಕ್ ಸ್ಟೇಟ್ನಲ್ಲಿದ್ದರೆ ನಾಳೆ ವಾಕಿಂಗ್ ಹೋಗುವ ಅಂತ ಹೇಳಿದರೆ ಅವರು ರೆಡಿ ಆಯಿತು ನಾಳೆಗೆ. ಸೊ ದೆರ್ ಇಸ್ ಅ ಸ್ಪೆಷಲ್ ಕ್ಯಾಟಗರಿ ಆಫ್ ಪೀಪಲ್ ವೇರ್ ದೇ ಪೋಸ್ಟ್ಪೋನ್ ದ ಥಿಂಗ್ ಆ್ಯಂಡ್ ದ ಪರ್ಸನ್ಸ್ ಅದೇ ಬೇಗ ಮಾಡಬೇಕು ಅಂತೇಳಿ. ಸೊ ಅದ್ರ ಪ್ರಕಾರ ನಮ್ದು ಔಷಧನೂ ವೇರೀಸ್ ಆಗುತ್ತೆ. ಓಕೆ. ಸೊ ದ ಪರ್ಸನ್ ಹೂ ಇಸ್ ತುಂಬ ಸ್ಲೋ ಆಗಿದೆ ಮಾಡೋದು ಅದಕ್ಕೆ ಔಷಧ ಬೇರೆ. ದ ಪರ್ಸನ್ ಹೂ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಸಮ್ಟೈಮ್ಸ್ ಹೂ ಇಸ್ ವೆರಿ ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ತೀವಿ, ಸೊ ಅದಕ್ಕೆ ಔಷಧ ಬೇರೆ. ಸೊ ಲೈಕ್ ದ್ಯಾಟ್. ಅದಾದಮೇಲೆ ಈ ನೋವು ಬಂದಿದ್ದ ಕೂಡಲೇ ಕೆಲವರು ಹೇಳ್ತಾರೆ, ಡಾಕ್ಟ್ರೇ ನೋವಿನಿಂದ ನನಗೆ ಸರಿಸಲಿಕ್ಕೆ ಆಗಲಿಲ್ಲ, ಏನು ಮಾಡಿದ್ರ ಅಂತ. ಸ್ವಲ್ಪ ಐಸ್ ಹಾಕಿ ಹಂಗೆ ಒತ್ತಿ ಹೇಳಿದ್ರೆ ತುಂಬ ಅನುಕೂಲ ಆಗುತ್ತೆ ನನಗೆ ಅಂತ. ಸೊ ಅದಕ್ಕೆ ನಮ್ಮಲ್ಲಿ ಔಷಧಿ ಉಂಟು. ವೇರ್ ಮೆಡಿಸಿನ್ ಯಾವುದೇ ಕಾಯಿಲೆ ಬಂದಿದ್ದು ನೋವು ಎಷ್ಟು ನೋವು ಇದ್ರೂ ಐಸ್ ಕ್ಯೂಬ್ಸಲ್ಲಿ ಇಟ್ಟಿದ್ಕೊಳ್ಳೆ ನೋವು ಕಡಿಮೆ ಆಗುತ್ತೆ ಅಂಥೇಳಿ ಒಂದು 10-15 ಮೆಡಿಸಿನ್ಸ್ ಇದೆ. ಸೊ ಅದರಲ್ಲಿ ನಾವು ಮತ್ತೆ ಕೇಳಬೇಕು ಯಾವ ಥರದ ನೋವು, ಚುಚ್ಚುದಂಗೆ ಅನಿಸ್ತದೆ, ಎಳೆದಂಗೆ ಆಗುತ್ತಾ. ಸೊ ದೆನ್ ಅಕಾರ್ಡಿಂಗ್ ಅವರು ಯಾವ ಥರ ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ಔಷಧ ಬೇರೆ ಬೇರೆ ಇದಕ್ಕೆ ಹೋಗ್ಬಿಟ್ಟು ಟೈಪ್ಸ್ ಆಫ್ ಮೆಡಿಸಿನ್. ಸೊ ನಮ್ಮಲ್ಲಿ ಔಷಧ ಬಂದುಬಿಟ್ಟು ಗಿಡದಿಂದ ಮಾಡಿದ್ದುಂಟು, ಮತ್ತು ಕೆಮಿಕಲ್ಸ್ನಿಂದ ಮಾಡಿದ್ದುಂಟು, ದೆನ್ ಫ್ರಮ್ ದ ಆ್ಯನಿಮಲ್ ಎಕ್ಸ್ಟ್ರಾಕ್ಟ್ನಿಂದ ತೊಗೊಂಡಿದ್ದುಂಟು. ಓಕೆ. ಅದಾದಮೇಲೆ ದೆನ್ ವಿ ಹ್ಯಾವ್ ಮೆಡಿಸಿನ್ಸ್ ವಿಚ್ ಆರ್ ಪ್ರಿಪೇರ್ಡ್ ಫ್ರಮ್ ದ ನೇಚರ್, ದಟ್ ಈಸ್ ಎಲೆಕ್ಟ್ರಿಸಿಟಿ, ಎಕ್ಸ್ರೇ, then lunar rays, that is from the moon rays, then from the sun. So ಇದರಿಂದನೂ ಕೆಲವರಿಗೆ ಸನ್ಲೈಟ್ ಅಲರ್ಜಿ ಇರೋರಿಗೆ, ಸನ್ ಅಲರ್ಜಿ ಇರುವ ಅವ್ರಿಗೂ ಕೂಡ we have the medicines. Then again from the magnetic rays, magnetic south pole, north pole, ಅದರಿಂದನೂ ಮೆಡಿಸಿನ್ಸ್ ಪ್ರಿಪೇರ್ ಮಾಡಿದುಂಟು. ಸೊ ಕೆಲವರು ಹೂ ಕಮ್ಸ್ ವಿತ್ ದ ರಿಪೀಟೆಡ್ ಸೋ ಮೆನಿ ಎಕ್ಸ್ರೇಸ್ ಮಾಡಿ ಬಂದಿದ್ದವರಿಗೆ ನಾವು ಎಕ್ಸ್ರೇಯಿಂದ ಪ್ರಿಪೇರ್ ಮಾಡಿದ ಔಷಧವನ್ನು ಕೊಟ್ಟು ಅದರದ್ದು ಇದನ್ನು ಕಮ್ಮಿ ಮಾಡ್ತೀವಿ. ಎಸ್ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ಮೆಡಿಸಿನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ ಸರ್, ಇನ್ನಷ್ಟು ಮಾಹಿತಿಯನ್ನು ನೀಡೋದಾದರೆ. ಓಕೆ. ನಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೆಲವೊಂದು ಮೆಡಿಸಿನ್ ತಯಾರು ಮಾಡಿದ್ದು ಗಿಡಮೂಲಿಕೆಯಿಂದ ಮಾಡಿದ್ದು ಉಂಟು. ಓಕೆ. ಸೊ ಅದು ಕೂಡ ಕೆಲವೊಂದು ಇದರಲ್ಲಿ ನಮಗೆ ಯಾವ ಥರದ ನೋವಾಗುತ್ತೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಿದ್ದು ಔಷಧ ಉಂಟು ಅದಕ್ಕೆ. ಸೊ ನಾವು ಪ್ಲ್ಯಾಂಟ್ ಇದರಲ್ಲಿ ಕೂಡ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ ಉಂಟು, ಆ್ಯಂಟಿ ಫೀವರ್ ಬರೋದಕ್ಕೆ ಕೊಡೋದಕ್ಕೆ ಡ್ರಗ್ ಉಂಟು. ಓಕೆ. ಸೊ ಈಗ ಸ್ಪಾಂಡ್ಲೋಸಿಸ್ನಲ್ಲಿ ಮೇನ್ಲಿ ಏನಾಗುತ್ತೆ ಅಂತಂದರೆ ಇಟ್ಸ್ ಅನ್ ಇನ್ಫ್ಲಮೇಟರಿ ಪ್ರೋಸೆಸ್ ವೇರ್ ದ
pain and one becomes in an acute state. But in spondylosis also there is two stages. So that is in an acute condition and then in a chronic condition. In acute condition ನಾವು ಸಡನ್ ಆಗಿ ಬಂದಿದ್ದು ಅದಕ್ಕೆ ಬೇಕಾದ ಆ್ಯಂಟಿ ಇನ್ಫ್ಲಮೇಟರಿ drug, that is what has been given in the allopathic side, the other system. And what we are giving is we give the remedies, ಔಷಧವನ್ನು which can remove those anti-inflammatory conditions. ಅದು ಏನಂತಂದರೆ ಈ ಗಿಡಮೂಲಿಕೆಯಿಂದ ಪ್ರಿಪೇರ್ ಮಾಡಿದ ಔಷಧ when they gave it to the healthy individual, ಅವರಿಗೆ ಯಾವ್ಯಾವ ಏರಿಯಲ್ಲಿ ಕೆಲಸ ಆಯಿತು, ಅದರಲ್ಲಿ ಎಲ್ಲೆಲ್ಲಿ ಇನ್ಫ್ಲಮೇಟರಿ ಕಂಡೀಷನ್ಸ್ ಪ್ರೂವಿಂಗ್ನಲ್ಲೇ ಬಂದಿದೆ, ಪ್ರೂವಿಂಗ್. ಸೊ ಅಂಥ ಡ್ರಗ್ಗನ್ನು ನಾವು ಪೇಷಂಟಿಗೆ ಕೊಡ್ತೇವೆ, ವಿಚ್ ಹ್ಯಾಸ್ ಆಲ್ರೆಡಿ ಪ್ರೊಡ್ಯೂಸ್ ಇನ್ಫ್ಲಮೇಟರಿ ಸೈನ್ಸ್ ಇನ್ ದ ಪ್ರೂವಿಂಗ್. ಸೊ ಆ ಔಷಧವನ್ನು ಇವರಿಗೆ ಕೊಡುವಾಗ ಇವ್ರದ್ದು ಆ ಕಾಯಿಲೆ ಏನಿದೆಯಲ್ಲ, ದಟ್ ಈಸ್ ಸಿಮಿಲಿಬಸ್ ಕ್ಯುರೆಂಟರ್ ಅಂತ ಹೇಳ್ತೇವೆ, ಲೈಕ್ ಕ್ಯೂರ್ಸ್ ಲೈಕ್. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಔಷಧ ವಿಚ್ ಆಸ್ ಪ್ರೊಡ್ಯೂಸ್ ಅನ್ ಆ್ಯಂಟಿ ಇನ್ಫ್ಲಮೇಟರಿ ಕಂಡೀಷನ್ ಪ್ರೂವಿಂಗ್ನಲ್ಲಿ ಆ ಔಷಧವನ್ನು ಕೊಡುವಾಗ ದ ಪೇಷಂಟ್ ಗೆಟ್ಸ್ ಕಂಪ್ಲೀಟ್ಲಿ ರಿಲೀವ್ಡ್. ಸೊ whether it can be even from the animal kingdom or it can be from the mineral kingdom also. So it has that the medicines which have been produced, which has produced proving ನಲ್ಲೇ ನಾವು ಔಷಧವನ್ನು ಹೆಲ್ದಿ ಹ್ಯೂಮನ್ ಬೀಯಿಂಗ್ಗೆ ಕೊಟ್ಟಿದ ಮೇಲೆ ಅವರಲ್ಲಿ ಏನೇನು ಸಿಂಪ್ಟಮ್ಸ್ ಕಂಡು ಬಂತು. ಸೊ ಅವಾಗ ಆ್ಯಂಟಿ ಇನ್ಫ್ಲಮೇಟರಿ ಟೈಪ್ ಆಫ್ ಸಿಂಪ್ಟಮ್ಸ್ ಇದ್ದರೆ ಅದನ್ನು ನಾವು ರೆಕಾರ್ಡ್ ಮಾಡಿದ್ದೇವೆ ಬುಕ್ನಲ್ಲಿ. ಸೊ ಅಂತ ರೆಕಾರ್ಡ್ ಮಾಡಿದ್ದ ಸ್ಥಿತಿಯಲ್ಲಿ ಈಗ ಪೇಷಂಟ್ ಬರುವಾಗ ಆ ಥರದ ಸಿಂಪ್ಟಮ್ಸ್ ಕಂಡು ಬರುವಾಗ ವಿ ಸ್ಟ್ರೈಟ್ ವಿ ಗಿವ್ ದ ಮೆಡಿಸಿನ್ಸ್ ವಿತ್ ದ್ಯಾಟ್. ಮತ್ತು ಇನ್ನೊಂದು ಏನಿದೆ ಅಂತಂದರೆ ನಮ್ಮ ಹೋಮಿಯೋಪತಿಯಲ್ಲಿ ವ್ಯತ್ಯಾಸ ಏನಿದೆ ಅಂತಂದರೆ, ಈಗ 4 ಜನ ಬಂದ್ರೂ 4 ಜನಕ್ಕೂ 4 ಔಷಧಿ ಬಂದುಬಿಡುತ್ತೆ. ನೋವು ಒಂದೇ ಇರ್ಬೋದು, ಆದರೆ ಐ ಫೀಲ್ ನನಗೀಗ ಅನಿಸ್ತಾ ಇದೆ ನನಗೇಂತ ಹೇಳೋದು ಅವರಿಗೆ ಬೇರೆ ಇರುತ್ತೆ, ಇನ್ನೊಬ್ಬರಿಗೆ ಬೇರೆ ಇರುತ್ತೆ. ಸೊ ಆ ಥರ ಬರುವಾಗ ದೇರ್ ಈಸ್ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೇವೆ ನಾವು. ಸೊ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಮೆಡಿಸಿನ್ಸ್ ವಿ ಡೋಂಟ್ ಹ್ಯಾವ್ ಅ ಸ್ಪೆಸಿಫಿಕ್ ಇದಕ್ಕೆ ಇದೇ ಔಷಧಿ ಅಂತ ಹೇಳೋಕ್ಕಾಗಲ್ಲ. ಸೊ ಅಂಥ ಇದರಲ್ಲಿ ನಮಗೆ ಆ ಕೇಸ್ ಪ್ರಕಾರ ನೋಡಿ ಅದಕ್ಕೆ ಔಷಧ ಕೊಟ್ಟು, ಮತ್ತು ಇದು ಜಾಸ್ತಿ ಇರೋ ಟೈಮ್ನಲ್ಲಿ ಯಾವ ಥರದ ವ್ಯಾಯಾಮ ಮಾಡಬೇಕು, ಬಿಕಾಸ್ ಎಕ್ಸಸೈಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಮೆನಿ ಆಫ್ ದ ಟೈಮ್ಸ್ ವೆನ್ ದೇ ಗೋ ಟು ದಿ ಅಲೋಪತಿಕ್ ಸೈಡ್ ಆಲ್ಸೋ ಆ್ಯಂಡ್ ದೆನ್ ದೇ ರೆಕಮೆಂಡ್ ದೆಮ್ ಟು ಗೋ ಆ್ಯಂಡ್ ಡೂ ಸಮ್ physiotherapy. Physiotherapy, we also recommend them to go for the physiotherapy so that medicine acts much better. Okay. And physiotherapy ಮತ್ತೆ ನಾವು ಕೆಲವೊಂದು ನೆಕ್ ಎಕ್ಸಸೈಸ್, ಸ್ಟ್ರೆಚಿಂಗ್, ಈಗ ಹಿಂದಕ್ಕೆ ಮತ್ತೆ ಮುಂದಕ್ಕೆ ಇದು ಮಾಡಿ ಸ್ಟ್ರೆಚ್ ಮಾಡೋದು, ಈ ರೈಟ್ ಸೈಡ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್, ಮತ್ತು ಕುತ್ತಿಗೆ ನಿಮಗೆ ರೊಟೇಟ್ ಮಾಡಿ, ಮತ್ತು ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಸೊ ಈ ಎಕ್ಸಸೈಸ್ ಮಾಡೋದ್ರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆ್ಯಸ್ ದ ಏಜ್ ಅಡ್ವಾನ್ಸಸ್ ದ ಮಸಲ್ ಲೂಸಸ್ ದ ಸ್ಟ್ರೆಂತ್. ಈಗ ಈ ಎಕ್ಸಸೈಸ್ ಮಾಡುವಾಗ ಮಸಲ್ ಇಸ್ ರೀಗೇನಿಂಗ್ ದ ಸ್ಟ್ರೆಂತ್. ಇಂಥ ಪರಿಸ್ಥಿತಿಯಲ್ಲಿ ವಿ ನೀಡ್ ಟು ಸೆಲೆಕ್ಟ್ ದ ಮೆಡಿಸಿನ್ಸ್ ಯಾವುದು ಬೇಕಾಗಿದೆ ಅಂತಲೇ ಅವರು ಹೇಳೋ ಪ್ರಕಾರ. ಕೆಲವರು ಹೇಳ್ತಾರೆ ನನಗೆ ನೋವು ಬಂದಿದ್ದ ಕೂಡಲೇ ನನಗೆ ಕಂಪ್ಲೀಟ್ ರೆಸ್ಟ್ ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಕೆಲವರು ಹೇಳ್ತಾರೆ ನನಗೆ ನೋವು ಬರೋ ಟೈಮ್ನಲ್ಲಿ ಸ್ವಲ್ಪ ನಡೀತಾ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಇನ್ನೊಬ್ಬರು ಹೇಳ್ತಾರೆ ನಾನು ಸ್ವಲ್ಪ ಬೇಗವಾಗಿ ನಡೆದರೆ, ಓಡಿದರೆ ನನಗೆ ತುಂಬ ಅನುಕೂಲವಾಗುತ್ತೆ, ಐ ಫೀಲ್ ಮಚ್ ಬೆಟರ್. ಸೊ ಅಕಾರ್ಡಿಂಗ್ ಟು ದೀಸ್ ಕಂಡೀಷನ್ಸ್ ಅವರ್ ಮೆಡಿಸಿನ್ಸ್ ಗೆಟ್ ಚೇಂಜ್ಡ್. ಸೊ ಅದರಿಂದ ನಾವು ವಿ ಹ್ಯಾವ್ ಟು ನೋ ದ ಡ್ರಗ್ ಇನ್ ಡೆಪ್ತ್, ಯಾವ ಥರದ ಕಾಯಿಲೆ, ಯಾವ ಥರದ ಸಿಂಪ್ಟಮ್ಸ್ ಇದೆ ಅಂತ ಹೇಳಿ. ಮತ್ತು ಇನ್ನೊಂದು, ಈಗ ಯಾವ ಕಾರಣದಿಂದ ಸ್ಟಾರ್ಟ್ ಆಯಿತು ಅದು ಕೂಡ ಮೋರ್ ಇಂಪಾರ್ಟೆಂಟ್. ಈಗ ನಾನು ಹೇಳಿದ್ನಲ್ಲ, ಇಟ್ ಸ್ಟಾರ್ಟ್ಸ್ ಫ್ರಮ್ ದ ವೆರಿ ಅರ್ಲಿ ಏಜ್, ಎಸ್ಪೆಷಲಿ ಇನ್ ದ ಅಥ್ಲೆಟಿಕ್ಸ್, ಲಾಂಗ್ ಜಂಪ್, ಟ್ರಿಪಲ್ ಜಂಪ್, ಕಬಡ್ಡಿ, ಇಂಥ ಆಡೋದ್ರಲ್ಲಿ ವೇರ್ ದೇ ಹ್ಯಾವ್ ಅ ಹಿಸ್ಟ್ರಿ ಆಫ್ ಫಾಲ್. ಆದರೆ ಏನಾಗುತ್ತೆ, ನೋವೇನಿರಲ್ಲ, ಬಟ್ ಇನ್ ಕೇಸ್ ಇಫ್ ದೆರ್ ವಾಸ್ ಅ ಸ್ಲೈಟ್ ಪೇನ್ ಆ್ಯಂಡ್ ಇಫ್ ದೇ ಆರ್ ಡಯಾಗ್ನೋಸ್ಡ್ ಇಟ್ ಈಸ್ ಸ್ಪಾಂಡ್ಲೋಸಿಸ್ ಅಂತ ಬಂದಿದ್ದ ಕೂಡಲೇ ಮತ್ತು ಅವರು ಈಗ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಸಡನ್ನಾಗಿ ವಿಡ್ರಾ ಮಾಡೋದು ಎಕ್ಸ್ಕ್ಯೂಸ್. ಆ್ಯಕ್ಚುಲಿ ಅದರಿಂದ ಆಗೋದಕ್ಕೆ ಚಾನ್ಸ್ ಇಲ್ಲ. ನೋವು ಬರೋದು
ತುಂಬ ಕಡಿಮೆ ಆದ್ರೇನು ಒಂದು ಇದು ಅವ್ರಿಗೆ ಹೋಗಬೇಡ ಅಂತ ಅನಿಸ್ತಿದ್ರೆ ಬಂದ್ಬಿಟ್ಟು ಸರ್ ನನ್ನ ರಿಪೋರ್ಟ್ ನೋಡಿ ನನಗೆ ಹೀಗಿದೆ ಡಾಕ್ಟ್ರ್ ಹೇಳಿದ್ದಾರೆ ನಾವು ಇದು ಮಾಡಬಾರ್ದು ಅಂತೆ ಸೊ ನನಗೆ ಎಕ್ಸ್ಕ್ಯೂಸ್ ಮಾಡಿ ಸೊ ಲೆದರ್ ದೇ ಟೇಕ್ ಎಕ್ಸ್ಕ್ಯೂಸ್ ಬಟ್ ಇನ್ ದ ಲೇಟರ್ ಏಜ್ ದ ಪೇನ್ ಬಿಕಮ್ಸ್ ವೆರಿ ಸಿವಿಯರ್. ಓಕೆ. It is not that it comes over night. It starts from a very younger age and it gradually, because our body system is so strong, we don't feel the ಅಷ್ಟೊಂದು ನೋವು ನಮಗೆ ಅನಿಸಲ್ಲ. ಬಟ್ ವೆನ್ ವಿ ಬಿಕಮ್ ವೀಕ್ ವಿ ಎಕ್ಸ್ಪೀರಿಯನ್ಸ್ ದ ಪೇನ್ ಇಸ್ ವೆರಿ ಸಿವಿಯರ್. ಓಕೆ ಓಕೆ. ದಟ್ ಇಸ್ ಇಟ್. ಓಕೆ. ಮತ್ತು ಅದಾದಮೇಲೆ ಈಗ ಊಟದಲ್ಲಿ ಕೂಡ ತುಂಬ ಡಿಫ್ರೆನ್ಸ್ ಇದೆ. ಮೊದಲು ನಮಗೆ ಸಿಗುವ ಊಟದಲ್ಲಿ ದೇರ್ ವೇರ್ ನೋ ಪೆಸ್ಟಿಸೈಡ್ಸ್ ಮಿಕ್ಸ್ಡ್. ಓಕೆ. Pesticide in the sense the fertilizers which is used, they were using the natural fertilizer that was available, which we call it as organic. ಓಕೆ. So ಅದರಲ್ಲಿ the body had less toxic consumed. So ಅದರಿಂದ the person were healthier. The persons who were ಅರ್ಲಿಯರ್ 70 ವರ್ಷ 80 ವರ್ಷ ಆದ್ರೂ ಅವ್ರು ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು. ಸೊ ಅವ್ರಿಗೇನು ಕಾಯಿಲೆ ಇರಲಿಲ್ಲ. ಸೊ ಈಗೇನಾಗಿದೆ ಅಂತಂದರೆ ಒಂದು 16-18 ವಯಸ್ಸಿನವರಿಗೆ ಇಲ್ಲಿಗೆ ಹೋಗ್ಬಿಟ್ಟು ಬಾ ಅಂತ ಹೇಳಿದರೆ ನಾನು ಸೈಕಲ್ ತೊಗೊಂಡು ಹೋಗ್ತೇನೆ, ಅದು ಸ್ಕೂಟ್ರ್ ತೊಗೊಂಡು ಹೋಗ್ತೇನೆ, ನಡ್ಕೊಂಡು ಹೋಗಿ ಬಾ ಅಂತ ಹೇಳಿದರೆ ಅಷ್ಟು ದೂರ ಹೋಗಬೇಕಲ್ಲ. ಅದೇ 60-80 ವಯಸ್ಸಿದ್ದವರಿಗೆ ಅವರು ಸೈಕಲ್ ತೊಗೊಳ್ಳಲ್ಲ, ಏನು ತೊಗೊಳ್ಳಲ್ಲ, ನಡ್ಕೊಂಡು ಹೋಗಿ ತೊಗೊಂಡು ಬರ್ತಾರೆ. ಸೊ ಅದರಿಂದ ಅವ್ರ ಆರೋಗ್ಯ ತುಂಬ ಚೆನ್ನಾಗಿದೆ. ಆದರೆ ಈಗಿನ ಜನ್ರೇಷನ್ನಲ್ಲಿ ಎಕ್ಸಸೈಸ್ ವಾಕ್ ಎಲ್ಲ ತುಂಬ ಕಡಿಮೆ. ಅದೇನಾಗಿದೆ ಅಂತಂದರೆ ನಾನು ನಡ್ಕೊಂಡು ಹೋದರೆ ನನಗೆ ತುಂಬ ಸುಸ್ತಾಗುತ್ತೆ ಅಂತೇಳಿ ಸೈಕಲ್ ತೊಗೊಂಡ್ಮೇಲೆ ಅದು ಕಾಲು ನೋವು ಜಾಸ್ತಿ ಆಗಿದೆ ಅಂತೇಳಿ ಸ್ಕೂಟ್ರ್ ತೊಗೊಂಡು ತುಂಬ ಹೊತ್ತಿದಾದ್ಮೇಲೆ ಇಲ್ಲ ಅದು ರೋಡೆಲ್ಲ ಪಾಟ್ ಹೋಲ್ ಇದೆ, ಬ್ಯಾಕ್ ಪೇನ್ ಆಗ್ತಾ ಇದೆ ಅಂತೇಳಿ ಕಾರ್ ತೊಗೊಂಡು ಕಾರ್ನಲ್ಲಿ ಅಡ್ಡಾಡಿ ಏನಾಗಿದೆ ಟೋಟಲ್ ಎಕ್ಸಸೈಸ್ ಆಗಿ ವೆಯ್ಟ್ ಜಾಸ್ತಿ ಆಗಿದ್ಕೊಳ್ಳಿ ಅವ್ರು ಮತ್ತೆ ಹೇಳಿದ್ರು ಇಲ್ಲ ಯು ಹ್ಯಾವ್ ಟು ಗೋ ಬ್ಯಾಕ್ ಸೈಕ್ಲಿಂಗ್. ಸೊ ಲೈಫ್ ಇಸ್ ಇನ್ ಅ ಸರ್ಕಲ್. ಸೊ ವಿಚ್ ಎವರ್ ಯು ಹ್ಯಾವ್ ಸ್ಟಾರ್ಟೆಡ್ you continue with that, you feel healthy. But we try to see the shortcut method ನಲ್ಲಿ ಹೇಗೆ ಇದು ಮಾಡೋಣ ಅಂತ ಹೇಳಿ ಮಾಡೋದ್ರಲ್ಲಿ ವಿ ಎಂಡ್ ಅಪ್ ಇಂಟು ಪ್ರಾಬ್ಲಮ್. ಮತ್ತು ನಾವೀಗ ಕೆಲವೊಂದು ಎಕ್ಸಸೈಸ್ ಹೇಳಿದ್ರೂ ಸ್ವಲ್ಪ ದಿವಸ ಮಾಡ್ತಾರೆ, ಅದಾದ ನಂತರ ಬಿಟ್ಬಿಡ್ತಾರೆ. ಮತ್ತು ಅದಾದಮೇಲೆ ಇದು ಲಂಬಾರ್ ಸ್ಪಾಂಡ್ಲೋಸಿಸ್ಗೆ ಮತ್ತು ಸರ್ವೈಕಲ್ ಸ್ಪಾಂಡ್ಲೋಸಿಸ್ಗೆ ವಿ ಗಿವ್ ದ ಬ್ರೇಸಿಂಗ್, ದ ಸಪೋರ್ಟಿವ್ ಥಿಂಗ್, ಸೊ ದ್ಯಾಟ್ ದ ಬೆಲ್ಟ್ ವೆನ್ ದೇ ಪುಟ್ ಇಟ್ ಅಪ್ ಇವರ ಮುಂದ್ಗಡೆ ಬಗ್ಗುವಾಗಲೋ ಹಿಂದ್ಗಡೆ ಬಗ್ಗುವಾಗಲೋ ಏನಾದ್ರು ತೆಗಿಲಿಕ್ಕೆ ಹೋಗುವಾಗ ಇಟ್ ಜಸ್ಟ್ ಗಿವ್ಸ್ ಆಸ್ ಅ ಬ್ಯಾರಿಯರ್. ಆದರೆ ಅದು ಅವರಿಗೆ ತುಂಬ ಕಷ್ಟ. ಅದನ್ನೊಂದು ಹಾಕ್ಕೊಂಡು ನಡಿಬೇಕಲ್ಲ, ಅದನ್ನು ಹಾಕ್ಕೊಂಡು ನನಗೆ ತುಂಬ ಫ್ರೀಯಾಗಿ ನಡಿಲಿಕ್ಕೆ ಆಗಲ್ಲ. ಆ್ಯಂಡ್ ಒಂದು ದಿವಸ ಬಿಟ್ಟು 2 ದಿವಸ ಬಿಟ್ಟು ಮತ್ತೆ ಹೇಳ್ತಾರೆ ಇಲ್ಲ ಡಾಕ್ಟರ್ ಈಗ ನಾನು ಬೆಲ್ಟ್ ಹಾಕೋದಿಲ್ಲ, ಅಷ್ಟೊಂದು ತೊಂದರೆ ಇಲ್ಲ. ಹಾಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಬಗ್ಗೆ ಹೇಳ್ತಾ ಇದ್ರಿ, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಸಣ್ಣ ವಿರಾಮ. ಎಸ್ ಡಾಕ್ಟರ್, ಆಗಲೇ ನೀವು ಲೈಫ್ ಸ್ಟೈಲ್ ಡಿಸಾರ್ಡರ್ ಬಗ್ಗೆ ಹೇಳ್ತಾ ಇದ್ರಿ, ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಡಾಕ್ಟರ್. ಈಗ ಊಟ ಸಮಯಕ್ಕೆ ಮಾಡದೆ ಕೆಲವೊಂದು ಟೈಮ್ನಲ್ಲಿ ಈಗ 1 ಗಂಟೆಗೆ ಊಟ ಮಾಡೋರು 2-3 ಗಂಟೆ, ಕೆಲವೊಂದು ಟೈಮೇ ಜಸ್ಟ್ ಏನಾದ್ರು ಒಂದು ಲೈಟಾಗಿ ಬಿಸ್ಕೆಟು ಅಥವಾ ಪಿಜ್ಜಾ ಆರ್ಡರ್ ಮಾಡೋದು. ಪಿಜ್ಜಾ ಆರ್ಡರ್ ಮಾಡಿದ ಕೂಡಲೇ ಅದ್ರ ಜೊತೆಯಲ್ಲಿ ಕೋಕ್ ಬೇರೆ ಬರುತ್ತೆ. ಸೊ ಕೋಕ್ ಇಸ್ ಅಗೈನ್ ಕೋಕ್ ತಗೊಂಡಿದ್ಕೊಳ್ಳಿ ಏನಾಗುತ್ತೆ ಶರೀರದಲ್ಲಿ ಇರುವ ವಾಟ್ ಯು ಕಾಲ್ ದಟ್ ಇಂಪಾರ್ಟೆಂಟ್ ಮಿನರಲ್ಸ್, ದ 12 ಟಿಶ್ಯೂ ಸಾಲ್ಟ್ಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಯಾವ್ದಾರ ಒಂದು ಸಾಲ್ಟ್ ಗೆಟ್ಸ್, ಎಸ್ಪೆಷಲಿ ದ ಕ್ಯಾಲ್ಶಿಯಮ್ಸ್ ಗೆಟ್ಸ್ ರಿಮೂವ್ಡ್ ಇನ್ ದ ಯೂರಿನ್. ಆ್ಯಂಡ್ ಇನ್ ದ ಪ್ರೋಸೆಸ್ ವಾಟ್ ಹ್ಯಾಪನ್ಸ್ ವೆನ್ ಒನ್ ಆಫ್ ದ ಸಾಲ್ಟ್ ಹೋಗುವಾಗ ಅದ್ರ ಜೊತೆಯಲ್ಲಿ ಬೇರೆ ಸಾಲ್ಟ್ ಕೂಡ ಬರ್ತಾ ಇರುತ್ತೆ. ಸೊ ಅದರಿಂದ ಕೂಡ ಕೆಲವೊಂದು ಟೈಮ್ನಲ್ಲಿ ಡಿಸೀಸ್ ಪ್ರಾಬ್ಲಮ್ಸ್ ಆರ್ ಮೋರ್ ಕಾಮನ್. ಸೊ ದಿಸ್ ಟೈಮ್ ಎಸ್ಪೆಷಲಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇಸ್ ಮೋರ್ ಆಫ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಬರೋದು. ಸೊ ದೇ ನೀಡ್ ಟು ಹ್ಯಾವ್ ಅ ಫುಡ್ ವಿಚ್ ಆರ್ ಕ್ಯಾಲ್ಶಿಯಂ ರಿಚ್. ಕ್ಯಾಲ್ಶಿಯಂ ರಿಚ್ ಇದು ಮಾಡುವಾಗ ದೇ ಫೀಲ್ ಬ್ಯಾಡ್. ಆ್ಯಂಡ್ ಇನ್ ಹೋಮಿಯೋಪೆಥಿಕಲಿ ವಿ ಗಿವ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್, ದಟ್ ಈಸ್ ವಿ ಹ್ಯಾವ್ ಕಲ್ಕೇರಿಯಾ ಫ್ಲೋರ್, ಕಲ್ಕೇರಿಯಾ ಫಾಸ್. ಆದರೆ ಇದು ಬಂದುಬಿಟ್ಟು ನಾವು ಔಷಧ ಕೊಟ್ಟು ಇಟ್ ಈಸ್ ನಾಟ್ ಗೋಯಿಂಗ್ ಟು ಸಪ್ಲೈ. ಇಟ್ ವಿಲ್ ಓನ್ಲಿ ಹೆಲ್ಪ್
to observe the calcium food what the person has taken from his food. ಓಕೆ ಅವ್ರು ಮಾಡೋ ಫುಡ್ನಲ್ಲಿ ಆಲ್ ದೀಸ್ ಆರ್ ಅವೈಲಬಲ್ ಬಟ್ ಡ್ಯೂ ಟು ಸಮ್ ಕಂಡೀಷನ್ಸ್ ಬಿಕಾಸ್ ಆಫ್ ಎ ಪುವರ್ ಡಯಟ್ ಹ್ಯಾಬಿಟ್ಸ್ ಆರ್ ಎನಿಥಿಂಗ್ ಲೈಕ್ ದಟ್ ಓಕೆ ಇದು ಏನಾಗುತ್ತೆ ಅಂತಂದರೆ ದ ಕ್ಯಾಲ್ಸಿಯಮ್ ಇಸ್ ನಾಟ್ ಗೆಟಿಂಗ್ ಅಬ್ಸರ್ವ್ಡ್, ಇಟ್ಸ್ ಜಸ್ಟ್ ಗೋಯಿಂಗ್ ಆಸ್ ಅ ವೇಸ್ಟ್. ಸೊ ನಮ್ಮ ಔಷಧ ಕೊಡುವುದರಲ್ಲಿ ಕಲ್ಕೆರೆ ಫಾಸ್ ಅಥವಾ ಕಲ್ಕೆರೆ ಫ್ಲೋರ್, ಇಟ್ ವಿಲ್ ಟ್ರೈ ಟು ಸ್ಟಿಮ್ಯುಲೇಟ್ ದ ಬಾಡಿ to observe it, especially in the digestive tract. ಓಕೆ So what happens is it stimulates the whatever the calcium is required. So adanashte it just takes, so that Okay. it is not that like when we say sir illa doctor nano calcium tablet, but that calcium tablet may not be a thing, it can get deposited and give further complications, but whereas here this is observing from the food what is required for the body, how much ಹಾಂ ಹಾಂ remaining is going as a waste. So ಅದೊಂದು ಇದು ನಮ್ಮ ಇದರಲ್ಲಿ we find it. So that gives lot of help to the person. And then again we have Califos, which is given for the nervous weakness, because here what happens is cervical spondylosis nal kuda, because of the calcium depositions that takes place, that compresses the nerve, and ಅದರಿಂದ ಏನಾಗುತ್ತೆ ಕಾಲಿಗೆ ನಮ್ನೆಸ್ ಬರೋದು ಮತ್ತು ಒಂಥರ ಬರ್ನಿಂಗ್ ಸೆನ್ಸೇಷನ್ಸ್ ಬರೋದು. ಓಕೆ ಸೊ ಅದರಿಂದ ಏನಾಗುತ್ತೆ ಅವರಿಗೆ ಮೂವ್ಮೆಂಟ್ ಇಸ್ ರೆಸ್ಟ್ರಿಕ್ಟೆಡ್ ಆ್ಯಂಡ್ ಕೆಲವು ಟೈಮ್ನಲ್ಲಿ ಅವರು ಹೊರಗೆ ಹೋಗ್ಲಿಕ್ಕೆ ಇದಾಗುತ್ತೆ. ಸೊ ಉದಾಹರಣೆಗೆ ನನಗೆ ಒಂದು ಪೇಷಂಟ್ ಇದ್ದಿದ್ದು, ಅವರಿಗೆ ಈ ವಾಸ್ ರೆಫರ್ಡ್ ಟು ಮಿ ಬೈ ಅನ್ ಆರ್ಥೋಪೆಡಿಷಿಯನ್. ಹೇಳಿದ್ರು ನಿಮಗೆ ಹೋಮಿಯೋಪತಿಯಲ್ಲಿ ಏನಾರು ಔಷಧಿ ಇದ್ರೆ ನೋಡಿ ಅಂತೇಳಿ. ಹಾಗೆ ಇದು ಮಾಡ್ತಿರುವಾಗ ಅವ್ರು ಹೇಳಿದ್ದು ನಾನು 50 ಸ್ಟೆಪ್ಸ್ ತೊಗೊಂಡಿದ್ದು ಕೂಡ ನಮಗೆ ಫುಲ್ ನಮ್ನೆಸ್ ಬಂದು ನಾನು ಅಲ್ಲೇ ಕೂತ್ಕೊಳ್ಬೇಕು ರಸ್ತೆ ಮಧ್ಯದಲ್ಲಿ ಆದರೂ. ಸೊ ಇದನ್ನೆಲ್ಲ ಕೇಳಿ ಔಷಧ ಕೊಟ್ಟು 1 ತಿಂಗಳವರೆಗೆ ಏನು ವ್ಯತ್ಯಾಸ ಬರಲಿಲ್ಲ. ಮತ್ತು ಅವ್ರ ಮನೆಗೆ ಹೋದಾಗ ಅವ್ರ ಮಿಸ್ಸಸ್ ಹೇಳಿದರು, ಇವರು ಯಾವಾಗಲೂ ಹೊರಗೆ ಹೋಗಿ ಬಂದರೆ ಶರ್ಟು ಪ್ಯಾಂಟು ತೆಗೆದ್ರೆ ತುಂಬ ಫುಲ್ ಬಾಡಿ ಇಚ್ಚಿಂಗ್ ಆಗುತ್ತೆ ಅಂತ. ನಾನು ಕೇಳಿದೆ ಇದನ್ನು ಯಾಕೆ ಹೇಳಲಿಲ್ಲ ನೀವು ಕೇಸ್ನಲ್ಲಿ? ನಾನು ಕೇಳಿದೆ ಬೇರೆ ಏನಾದ್ರು ತೊಂದರೆ ಇದೆಯಾ? ಇಲ್ಲ ಇದಕ್ಕೂ ಅದಕ್ಕೇನು ಸಂಬಂಧ? ನಾನು ಹೇಳಿದೆ ಇಲ್ಲ ಅದಕ್ಕೆ ಸಂಬಂಧ ಉಂಟು. ಸೊ ನಾನು ಈಗ ನಿಮಗೆ ಕೊಡುವ ಔಷಧ ಒಂದು 10 ದಿವಸ ಟೈಮ್ ಕೊಟ್ಟಿದೆ. ನಾನು 12ನೇ ದಿವಸ ನಾನು ಕಾಲ್ ಮಾಡ್ತೇನೆ. ಸೊ ಒಂದು ವೇಳೆ ಕಾಲ್ ಮಾಡಿ ಗುಣವಿಲ್ವಾದರೆ ನಿಮಗೆ ಬೇರೆ ಯಾರು ಡಾಕ್ಟರ್ ಹತ್ರ ಹೋಗಿ ಇದು ಮಾಡ್ಬೋದು. ಅವಾಗ ಅವ್ರು ಹೇಳಿದ್ದು, ಈ 1 ತಿಂಗಳು 1.5 ತಿಂಗಳು ತೊಗೊಂಡ್ರಲ್ಲ ಅದರಲ್ಲಿ ಏನು ಗುಣ ಬಂದು ಈ 10 ದಿವಸದಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದೆ. ನಾನು ಹೇಳಿದೆ ನೀವೇ ಹೇಳ್ತೀರಾ ಅಂತೇಳಿ. 12 ದಿವಸ ಆಯಿತು ಅವ್ರು ಫೋನ್ ಮಾಡಲಿಲ್ಲ. ಮತ್ತೊಂದು 3 ವಾರದ ನಂತರ ನಾನು ಅವ್ರ ಮನೆ ಕಡೆ ಹೋಗಬೇಕಾಗಿತ್ತು. ಸೊ ಅವ್ರ ಹತ್ರ ಹೋದೆ, ಆದರೆ ಅವರಿಗೆ ಹೇಗುಂಟು ಅಂತ ಕೇಳಲಿಕ್ಕೆ ಭಯ ಆಯಿತು. ನಾನು ಅವ್ರಿಗೆ ಕೇಳಿದ್ದು ನೀವು ಟಿಕೆಟ್ ಬುಕ್ ಮಾಡಿದ್ರಾ ಅಂತ ಕೇಳಿದೆ. ಇಲ್ಲ ಸರ್ ಒಂದು 6 ತಿಂಗಳಾದಮೇಲೆ ಹೋಗುವ. ಆಗ ನಾನು ಹೇಳಿದೆ ಹೇಗುಂಟು ಈಗ? ಅಷ್ಟರಲ್ಲಿ ಮಿಸ್ಸಸ್ ಬಂದ, ಸರ್ ಈಗ ಅವರು 1 ಕಿಲೋಮೀಟರ್ ನಡೀತಾ ಇದ್ದಾರೆ. ನಾನು ಕೇಳಿದೆ ಹೇಗುಂಟು ಈಗ? ಇಲ್ಲ ಸರ್ ಈಗ 200 ಸ್ಟೆಪ್ಸ್ವರೆಗೂ ಹೋಗ್ತೇನೆ, ಸ್ವಲ್ಪ ನಮ್ನೆಸ್ ಬರೋ ಥರ ಇರುತ್ತೆ. ಸೊ ಅಲ್ಲಿ ನಿಂತರೆ ಅಷ್ಟರಲ್ಲಿ ಹೋಗ್ಬಿಡುತ್ತೆ, ಮತ್ತೆ ನಾನು ಮತ್ತೆ ನಡೀತೇನೆ. ಓಕೆ ಸೊ ಲೈಕ್ ದಟ್ ಇನ್ ದಿಸ್ 12 to 15 days he was able to walk up to 1 kilometer, whereas he was finding so difficult. And then that itching sensation what he was getting ಅಂಡ್ರೆಸ್ಸಿಂಗ್ ಮಾಡಿಕೊಳ್ಳೆ ಅವರು ಹೇಳಿದ್ರು ಈಗ ಹಾಲು ತೊಗೊಂಡು ಬಂದ ಮೇಲೆ ಬಟ್ಟೆ ತೆಗೆದ್ರೆ ತುಂಬ ಬಾಡಿ ಇಚ್ಚಿಂಗ್ ಆಗ್ತಾ ಇತ್ತು. ನಾನು ಹೇಳಿದೆ ಅದಕ್ಕೆ ಔಷಧ ಕೊಡ್ತಾ ಇದ್ದೀನಿ. ಸೊ ದಿಸ್ ವಿಲ್ ಟೇಕ್ ಕೇರ್ ಬಿಕಾಸ್ ಇಟ್ ಈಸ್ ಅ ಇಂಡಿವಿಜುವಲೈಸೇಷನ್ ಆಫ್ ದಟ್ ಪರ್ಸನ್. ಅದು ಬೇರೊಬ್ಬರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಇದು ಮಾಡಿ ಆಮೇಲೆ ನಾನು ಆರ್ಥೋಪೆಡಿಷನ್ ಹತ್ರ ಹೇಳಿದೆ, ಸರ್ ಹೀಗಿದೆ ಅದು ಪೇಷಂಟ್. ಮತ್ತು ಅವ್ರು ಕರೆದು ನೋಡಪ್ಪ ಈಗ ನಿಮಗೆ ತುಂಬ ವ್ಯತ್ಯಾಸ ಉಂಟಲ್ಲ. ಈ ಸ್ಟಾರ್ಟೆಡ್ ವಾಕಿಂಗ್ ಅಪ್ ಟು 5 kilometers. ಸೊ ಅವ್ರು ಕರೆದು ಅವ್ರಿಗೆ ಹೇಳಿದರು ಒಂದು MRI ತಗೊಂಡು ನೋಡುವ ಹೇಗುಂಟು. ಅವ್ರು ಹೇಳಿದ್ರು ಯಾಕೆ ಈಗ ನಾನು ಚೆನ್ನಾಗಿದ್ದೇನಲ್ಲ? ಇಲ್ಲ ಅದು ಏನು ಗುಣ ಆಗಿದೆ ನೋಡಬೇಕು ಅಂತ. ಅವಾಗ ಅವ್ರು ಹೇಳಿದ್ದೇನು, ನನ್ನ ಬಾಡಿ ಮೇಲೆ ಮತ್ತೆ ಪ್ರಯೋಗ ಮಾಡಬೇಕಾ? ಐ ಆಮ್ ಗೆಟಿಂಗ್ ಎಕ್ಸ್ಪೋಸ್ ಟು ದ ಎಕ್ಸ್ರೇಸ್ ಅಂತ. ಸೊ ಅವ್ರು ಹೇಳಿದ್ರು ನೀನು ಹಣದ ಬಗ್ಗೆ ಏನು ಮಾಡೋದು ಬೇಡ, ವಿ ವಾಂಟ್ ಟು ಸಿ ಹೌ ಇಟ್ ಈಸ್, ಅದನ್ನು ಬೇಕಾಗಿಲ್ಲ. ಸೊ ಅದರಿಂದ ಏನಾಯಿತು, even the orthopedician was so eager to know whether with homeopathy there is a relief. Adre he was so when he tried his level best to tell him that I will pay the expenses for the X-ray, MRI. He said nothing doing, my body is getting exposed. That is the dialogue ಅವರು ಹೇಳಿದ್ರು.
ಸೊ ಐ ಡೋಂಟ್ ವಾಂಟ್. ಇಫ್ ಐ ಆಮ್ ನಾಟ್ ಬೆಟರ್ ಐ ವಿಲ್ ಗೋ ಬ್ಯಾಕ್ ಟು ದ ಡಾಕ್ಟರ್, ಬಟ್ ನೋ ಮೋರ್ ಎಕ್ಸ್ರೇಸ್. ಆದರೆ ಅವ್ರು ಮಾಡಿದ ಎಕ್ಸ್ರೇ MRI ನೋಡಿಬಿಟ್ರೆ ಅವಾಗೇನು ತೊಂದರೆ ಇರಲಿಲ್ಲ ಅವರಿಗೆ. ಅವಾಗ ಎಷ್ಟೊಂದು ಯಾರು ಡಾಕ್ಟ್ರ್ ಹೇಳಿದ್ರು ಹೋಗಿ ಮಾಡ್ತಾನೆ ಇದ್ರು. ಆದರೆ ಗುಣವಾಗಿದ್ಕೊಳ್ಳೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾಕೆ ಬೇಕು, ಈಗ ನಾನು ಚೆನ್ನಾಗಿದ್ದೇನಲ್ಲ. ಸೊ ಅಂಥ ಒಂದು ಇದು ಬರುವಾಗ ನಮಗೇನಾಗುತ್ತೆ ಅಂತಂದರೆ, ಸ್ಪಾಂಡ್ಲೋಸಿಸ್ ಟ್ರೀಟ್ಮೆಂಟ್ನಲ್ಲಿ ಹೋಮಿಯೋಪತಿಯಲ್ಲಿ ಗುಣವಿದ್ರೂ ಪೇಷಂಟು ಕೆಲವೊಂದು ಟೈಮ್ನಲ್ಲಿ ಗುಣ ಆಗಿದ ಕೂಡಲೇ ದೇ ವಿಲ್ ನೆವರ್ ಕೋಆಪ್ರೇಟ್ ಟು ಗೋ ಫಾರ್ ಅ ಎಕ್ಸ್ರೇ ಫಾರ್ ಅನ್ MRI. So that is one of the place where we find homeopathy is really doing good or not, because in other science if we have to see, there should be evidence base. For that X-ray MRI is required. So if the patient cooperate and take an X-ray and MRI and then there is a result, then homeopathy is the better science. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ಪಾಂಡಿಲೋಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಸ್ಪಾಂಡಿಲೋಸಿಸ್ ಅಂದರೆ ಏನು, ಜೊತೆಗೆ ಇದಕ್ಕೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಇದೆ, ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಎಲ್ಲದನ್ನು ಕೂಡ ಡಾಕ್ಟರ್ ತಿಳಿಸ್ಕೊಟ್ರು. ನೀವು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.